ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಈಗ ಯೋಗ ವಾಸಿಷ್ಠದಲ್ಲಿ ಜ್ಞಾನಯೋಗ ತರಂಗಿಣಿಯಲ್ಲಿ ನಿರ್ಯಾಣ ಪ್ರಕರಣ ಅನ್ನೋ ವಿಚಾರವನ್ನು ನಾವು ಅಭ್ಯಾಸ ಮಾಡ್ತಾಯಿದ್ದೋ. ಇಲ್ಲಿ ನಿರ್ಯಾಣ ಪ್ರಕರಣವನ್ನು ಆಯ್ಕೆ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಒಂದೆರಡು ಮಾತುಗಳು ಏನಂದರೆ, ಶ್ರೀರಾಮಚಂದ್ರನು ತಮ್ಮಂದಿರ ಒಡಗೂಡಿ ರಾಜಪರಿವಾರ ಸಮೇತ ತೀರ್ಥಯಾತ್ರೆಯನ್ನು ಮುಗಿಸಿ ಬಂದಿರ್ತಾನೆ. ಪ್ರೌಢಾವಸ್ಥೆಗೆ ಬಂದಂಥ ರಾಮನು ಅರಮನೆಯಲ್ಲಿ ಎಲ್ಲರ ಅಣತಿಯನ್ನು ಪಡೆದು ಎಲ್ಲರ ತಂದೆ ತಾಯಿಗಳ ಸಮ್ಮತಿಯಂತೆ ತೀರ್ಥಯಾತ್ರೆಗಳನ್ನ ಮಾಡಬೇಕು ಅಂತ ಅನಿಸಿರ್ತದೆ. ಹೋಗಿ ತೀರ್ಥಯಾತ್ರೆ ಎಲ್ಲನೂ ಮುಗಿಸ್ಕೊಂಡು ಬಂದಿರಬೇಕಾದ್ರೆ ತೀರ್ಥಯಾತ್ರೆಯನ್ನು ಮುಗಿಸಿ ಬಂದಂಥ ರಾಮನಿಗೆ ಏನೋ ಮನೋವ್ಯಥೆ ಕಾಡ್ತಾ ಇರ್ತದೆ. ಅರಮನೆಯಲ್ಲಿ ಅವನು ತುಂಬ ಬೇಜಾರಾಗಿ ಮನೆಯಲ್ಲಿ ತಲೆ ಮೇಲೆ ಕೈ ಹೊತ್ಕೊಂಡು ಸುಮ್ಮನೆ ಕೂತ್ಕೊಂಡಿರ್ತಾನೆ. ಕೆನ್ನೆಗೆ ಕೈ ಇಟ್ಕೊಂಡು ಕೂತಿರ್ತಾನೆ. ರಾಮನ ಈ ಒಂದು ದುಸ್ಥಿತಿಯನ್ನು ಕಂಡು ಅರಮನೆಯಲ್ಲಿದ್ದವರೆಲ್ಲ ದುಃಖಕ್ಕೆ ಒಳಗಾಗ್ತಾರೆ. ಆಗ ರಾಜಗುರುಗಳಾದಂಥ ವಸಿಷ್ಠರನ್ನು ಕರೆಸಿ ಸಭೆಯನ್ನು ಸೇರಿಸಿ ಮಂತ್ರಿಯವರೆಲ್ಲ ಸೇರಿ ವಿಚಾರವನ್ನು ಮಾಡಿ ರಾಮನನ್ನು ಕೇಳ್ತಾರೆ, ಈ ನಿನ್ನ ದುಃಖಕ್ಕೆ ಕಾರಣ ಏನು, ಏನಕ್ಕೆ ವ್ಯಥ ಪಡ್ತಾ ಇದೆಯಾ ಅಂತ. ಅಷ್ಟರಲ್ಲಿ ಅಲ್ಲಿಗೆ ವಿಶ್ವಾಮಿತ್ರರು ಕೂಡ ಬರ್ತಾರೆ. ಇವರನ್ನು ರಾಕ್ಷಸರ ಸಂಹಾರಕ್ಕಾಗಿ, ರಾಕ್ಷಸರು ಭಾಳ ಕಾಟ ಕೊಡ್ತಾ ಇದ್ದಾರೆ, ಯಜ್ಞ ಕಾರ್ಯಗಳು ಸರಿಯಾಗಿ ನಡೀತಾ ಇಲ್ಲ, ಅದನ್ನು ಯಜ್ಞ ರಕ್ಷಣೆಗೋಸ್ಕರ ನಾನು ಇವ್ರನ್ನ ಕರ್ಕೊಂಡು ಹೋಗಕ್ಕೆ ಬಂದಿದ್ದೀನಿ ಅಂತ ಹೇಳ್ಬಿಟ್ಟು ಅವ್ರನ್ನ ಕೇಳೋಕ್ಕೋಸ್ಕರ, ದಶರಥನನ್ನು ಕೇಳೋಕ್ಕೋಸ್ಕರ ವಿಶ್ವಾಮಿತ್ರರು ಕೂಡ ಬಂದಿರ್ತಾರೆ. ಇಲ್ಲಿ ಬಂದಂಥವ್ರಿಗೆ ರಾಮನ ವಿಚಾರವಾಗಿ ತಿಳಿದು ಬರುತ್ತೆ, ರಾಮ ಈ ರೀತಿಯಲ್ಲಿ ಬೇಜಾರಾಗಿದ್ದಾನೆ, ಏನು ಎತ್ತು ಅಂತ ಕೇಳಿ ಅಂತ ಹೇಳಿದಾಗ ಆಗ ರಾಜ್ಯಸಭೆಯಲ್ಲಿ ಎಲ್ಲರೂ ಕರೆದು ಕೇಳ್ತಾರೆ. ಯಾವುದಕ್ಕೂ ರಾಮನಿಂದ ಉತ್ತರ ಬರೋದಿಲ್ಲ. ಆಗ ವಸಿಷ್ಠರು ಹೇಳ್ತಾರೆ, ಮಹಾಬಾಹುವಾದ ರಾಜಪುತ್ರನೇ, ತ್ಯಜಿಸುವುದಕ್ಕೂ ಆಗದೆ ದುಃಖ ಪರಂಪರೆಗಳನ್ನೇ ತಂದೊಡ್ಡುವ ವಿಷಯಗಳೆಂಬ ಶತ್ರುಗಳನ್ನು ಗೆದ್ದಿರುವ ನೀನು ನಿಜವಾಗಿಯೂ ಶೂರನೇ ಸರಿ. ಎಲ್ಲಿಯವರೆಗೆ ಮೋಹವು ಹಬ್ಬುವುದಕ್ಕೆ ಅವಕಾಶವನ್ನು ಕೊಡುವುದಿಲ್ಲವೋ ಅಲ್ಲಿಯವರೆಗೆ ಆಪತ್ತುಗಳು ದೂರದಲ್ಲಿಯೇ ನಿಂತು ಸರ್ವದಾ ಲಘುವಾಗಿರುವವು. ಅಂದರೆ ನಾವು ಎಲ್ಲಿವರೆಗೆ ಮೋಹಕ್ಕೆ ಅವಕಾಶ ಕೊಡೋದಿಲ್ವೋ ಅಲ್ಲಿವರೆಗೆ ಆಪತ್ತುಗಳು ನಮ್ಮ ಹತ್ರಕ್ಕೆ ಬರೋದಿಲ್ಲ. ನಾವು ಯಾವಾಗ ಮೋಹಕ್ಕೆ ಒಳಗಾಗ್ತೀವಿ ಆಗ ಆಪತ್ತುಗಳು ಬಂದು ನಮ್ಮನ್ನು ಆವರಿಸ್ಕೊಳ್ತವೆ. ಅದರಿಂದ ಈ ಮನೋರೋಗ ನಿನಗೆ ಎಲ್ಲಿಂದ ಬಂತು, ಯಾಕಾಗಿ ಬಂತು ಅನ್ನೋ ವಿಚಾರವನ್ನು ಕೇಳ್ತಾರೆ. ಅದಕ್ಕೆ ಮತ್ತೆ ಮುಂದುವರೆದು ಹೇಳ್ತಾರೆ, ಅಯೋಗ್ಯವಾದ ಈ ಮನೋವ್ಯಥೆಗಳಿಗೆ ನೀನು ಸರಿಯಾದ ಪಾತ್ರನಲ್ಲ. ಯಾಕಂದರೆ ಈ ಮನೋರೋಗ ಅಂತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಬಲ್ತಿವೆ ಅಂದರೆ ಅವು ಮನಸ್ಸನ್ನು ಯಜ್ಞಗಳು ಕೊರೆದು ಹಾಳು ಮಾಡ್ತಾವಲ್ಲ, ಆ ರೀತಿಯಲ್ಲಿ ಹಾಳು ಮಾಡ್ತಾ ಇದ್ದಾವೆ. ಅದರಿಂದ ಈ ಅಯೋಗ್ಯವಾದ ಈ ಮನೋವ್ಯಥೆಗಳು ನಿನಗೆ ಸರಿಯಾದವಲ್ಲ, ನೀನು ಅದಕ್ಕೆ ಪಾತ್ರನಲ್ಲ. ಆಪತ್ತುಗಳು ಬಂದಿದ್ದರೆ ಅವಕ್ಕೆ ಪ್ರತೀಕಾರವಿಲ್ಲದೇ ಇಲ್ಲ. ನಿನಗೇನಾದ್ರು ಆಪತ್ತುಗಳು ಬಂದಿದ್ದರೆ ಅದಕ್ಕೆ ಪ್ರತೀಕಾರವೂ ಉಂಟು. ನಿನಗೆ ಬಂದ ಮನೋವ್ಯಥೆಗಳು ಧ್ವಂಸವಾಗುವವು. ನೀನು ಆ ಮನೋವ್ಯಥೆಗಳಿಗೆ ದುಃಖ ಪಡಬೇಡ. ನಿನ್ನ ಅಭಿಮತ ಏನು ಅನ್ನುವುದನ್ನು ಎಲೆ ಪುಣ್ಯವಂತನೇ ಹೇಳು, ಅದನ್ನು ಕೂಡಲೇ ಹೊಂದುವೆ. ನಿನ್ನ ಮನೋವ್ಯಥೆಗಳನ್ನ ಹೇಳು, ಅದಕ್ಕೆ ಪರಿಹಾರವನ್ನು ಈ ತಕ್ಷಣವೇ ಪರಿಹಾರವಾಗುತ್ತೆ ಅಂತ ಹೇಳಿದಾಗ ರಘುವಂಶ ಲಲನಾಮಯನಾದ ರಾಮನು ಸುಮತಿಯಾದ ವಿಶ್ವಾಮಿತ್ರನ ವಚನವನ್ನು ಕೇಳಿ ತನಗೆ ಬೇಕಾದುದನ್ನು ಹೇಳುವನೆಂಬ ಪ್ರತಿಜ್ಞೆಯಿಂದ ಕೂಡಿ ಮೋಡವು ಗರ್ಜಿಸುತ್ತಿರಲು ತನ್ನ ಅಭಿಷ್ಟ ಸಿದ್ಧಿಯಾಗುವುದೆಂದು ತಿಳಿದು ಖೇದವನ್ನು ಬಿಡುವ ನವಿಲಿನಂತೆ ಬಿಟ್ಟನು. ಚಿಂತೆಯನ್ನು ಅವನು ಬಿಟ್ಟ. ಈಗ ವಸಿಷ್ಠರು ಕೇಳಿದ್ರು, ವಿಶ್ವಾಮಿತ್ರರು ಕೇಳಿದ್ರು, ನಿನ್ನ ಚಿಂತೆ ಏನಪ್ಪ ಕಾರಣ ಹೇಳು, ಅದನ್ನು ನಾವು ಸಾಧ್ಯ ಆದಷ್ಟು ಪರಿಹಾರ ಮಾಡ್ತೀವಿ ಅಂತ ಹೇಳಿದ್ರು. ಆಗ ಅವನಿಗೆ ಗೊತ್ತಾಯಿತು ಏನಂತ, ಇನ್ನು ನಾನು ಹೇಳ್ಬೇಕಾದದನ್ನು ಹೇಳಲೇಬೇಕು, ಇಲ್ಲಿ ನನಗೆ ಉತ್ತರ ಸಿಗ್ತದೆ, ತನ್ನ ಅಭಿಷ್ಟ ಸಿದ್ಧಿ ಆಯ್ತದೆ ಅಂತ ಗೊತ್ತಾಯಿತು ರಾಮನಿಗೆ. ಈಗ ತನ್ನ ಒಂದು ವಿಚಾರವನ್ನು ಮುಂದುವರಿಸ್ತಾನೆ. ಈಗ ರಾಮ ಹೇಳ್ತಾನೆ, ಭಗವಂತನೇ, ನೀನು ಕೇಳಿದ ವಿಚಾರವನ್ನು ಯಥಾವತ್ತಾಗಿ ಸಂಪೂರ್ಣವಾಗಿ ನಾನಷ್ಟು ತಿಳಿದವನಲ್ಲವಾದರೂ ಸತ್ಪುರುಷರ ವಚನವನ್ನು ಮೀರಬಾರದೆಂದು ಹೇಳುವೆನು. ನಾನು ಅಷ್ಟೊಂದು ತಿಳಿದವನಲ್ಲ, ಆದರೆ ಸತ್ಪುರುಷರ ಮಾತನ್ನು ಧಿಕ್ಕರಿಸಬಾರ್ದು. ಅದರಿಂದ ನಾನು ಹೇಳ್ತಾ ಇದ್ದೀನಿ. ಏನಂದರೆ, ಈ ರಘುಮಂದಿರದಲ್ಲಿ ಹುಟ್ಟಿದ ನಾನು ಕ್ರಮವಾಗಿ ಬೆಳೆದು ವಿದ್ಯಾಸಂಪನ್ನನೂ ಆದೆನು. ಎಲೆ ಮುನೀಂದ್ರನೇ, ಅನಂತರ ನಾನು ಸದಾಚಾರ ಸಂಪನ್ನನಾಗಿ
ಸಮುದ್ರ ಪರ್ಯಂತವಾಗಿರುವ ಈ ಭೂಮಂಡಲವನ್ನೆಲ್ಲ ತೀರ್ಥಯಾತ್ರೆ ಮಾಡಿ ಬಂದೆನು. ನಿಮ್ಮಗಳ ದಯೆಯಿಂದ ನಾನು ವಿದ್ಯಾವಂತನೂ ಆದೆ. ತೀರ್ಥಯಾತ್ರೆಯನ್ನು ಕೂಡ ಭೂಮಂಡಲ ಎಲ್ಲ ಸುತ್ಕೊಂಡು ಬಂದಿದ್ದೀನಿ. ಆ ವೇಳೆಗೆ ಸಂಚಾರದಲ್ಲಿರುವ ಆಸಕ್ತಿಯನ್ನು ಪರಿಹರಿಸುವ ವಿಚಾರವೊಂದು ನನ್ನ ಮನಸ್ಸಿನಲ್ಲಿ ಮೂಡಿತು. ಆ ವಿಚಾರ ಹೀಗೆ, ಏನಂದರೆ, ವಿವೇಕವನ್ನು ಆಶ್ರಯಿಸಿ ಭೋಗದಲ್ಲಿ ಅಪೇಕ್ಷೆಯನ್ನು ಬಿಟ್ಟ ಬುದ್ಧಿಯಿಂದ ನಾನಾಗಿ ಹೀಗೆ ವಿಚಾರ ಮಾಡಿ ನೋಡಿದೆನು. ನಾನು ಭೋಗ ಜೀವನದಲ್ಲೇ ಕಾಲ ಕಳೀತಾ ಇದ್ನಲ್ಲ, ಈ ಭೋಗವನ್ನು ಬಿಟ್ಟು ವಿವೇಕವನ್ನು ಆಶ್ರಯಿಸಿ ನಾನು ಒಂದು ವಿಚಾರ ನನ್ನ ತಲೆಯಲ್ಲಿ ಬರ್ತಾ ಇದೆ. ಆ ವಿಚಾರ ನಾನು ಈ ರೀತಿಯಲ್ಲಿ ವಿಚಾರ ಮಾಡಿ ನೋಡ್ತಾ ಇದೆ. ಅದೇನು ಅಂದರೆ, ಈ ಸುಖ ಎನ್ನುವುದು ಏನು? ಸಾಯುವುದಕ್ಕೆ ಹುಟ್ಟುವುದು, ಹುಟ್ಟುವುದಕ್ಕೆ ಸಾಯುವುದು ಎಂಬ ಸಂಸಾರ ಪ್ರವಾಹವು ಯಾವುದು? ರಾಮನ ತಲೆಯಲ್ಲಿ ಬಂದಂಥ ವಿಚಾರ ಏನು? ಈ ಸುಖ ಅನ್ನೋದೇನು? ಈ ಸುಖ ಅಂದರೆ ಏನು ಅಂತ ಅವನಿಗೆ ಈಗಾಗಲೇ ಅನುಭವ ಇದೆ, ಯಾಕಂದರೆ ಅವನು ರಾಜಪುತ್ರ. ಆದರೆ ಅಷ್ಟೊಂದು ಸುಖಗಳನ್ನು ಅನುಭವಿಸಿ ಆಗಿಯೂ ತೀರ್ಥಯಾತ್ರೆ ಮುಗಿಸ್ಕೊಂಡು ಬಂದಮೇಲೆ ಅವನ ತಲೆಯಲ್ಲಿ ಬಂದಿರೋ ವಿಚಾರ ಇದು. ಈ ಸುಖ ಎನ್ನುವುದು ಏನು? ಸಾಯುವುದಕ್ಕೆ ಹುಟ್ಟುವುದು, ಹುಟ್ಟುವುದಕ್ಕೆ ಸಾಯುವುದು, ಇದೇ ಸಂಸಾರವಾ ಎಂಬ ಸಂಸಾರ ಪ್ರವಾಹವು ಯಾವುದು? ಚರಾಚರವಾಗಿರುವ ಈ ಸರ್ವವು ಅಸ್ಥಿರವು. ಈ ವೈಭವಗಳೆಲ್ಲವೂ ಆಪತ್ತಿಗೆ ಕಾರಣವಾದ ಪಾಪಸ್ಥಾನವು. ವೈಭವಗಳೆಲ್ಲ ಆಪತ್ತಿಗೆ ಕಾರಣವಾದಂಥ ಪಾಪಸ್ಥಾನ, ಸುಮ್ಮನೆ ಅಲ್ಲ. ಕಬ್ಬಿಣದ ಸಲಾಕೆಯಂತಿರುವ ಈ ಭಾವಗಳೆಲ್ಲವೂ ಒಂದಕ್ಕೊಂದು ಸಂಬಂಧವಿಲ್ಲವಾದರೂ ನನ್ನ ಮನಸ್ಸಿನ ಕಲ್ಪನೆಯಿಂದ ಒಂದಕ್ಕೊಂದು ಸಂಬಂಧಿಸಿದಂತೆ ತೋರುವುವು. ಈ ಜಗತ್ತೆಲ್ಲವೂ ಮನಸ್ಸಿನಿಂದ ಹುಟ್ಟಿದುದು. ಆ ಭೋಗಿಯು ಅಂದರೆ ಭೋಗಾಂತರದವರೆಗೆ ಇರುವುದು. ಯಾವ ಮನಸ್ಸಿನಿಂದ ನಾವು ಪರಮೋಹಿತರಾಗಿದ್ದೇವೋ ಆ ಮನಸ್ಸೇ ಅಸತ್ತು, ಇಲ್ಲದುದು ಎಂದು ತೋರುವುದು. ನನಗೇನು ಅನ್ನಿಸ್ತಾ ಇದೆ ಅಂದರೆ, ಯಾವ ಭೋಗ ಜೀವನವನ್ನು ಈ ಪ್ರಪಂಚದಲ್ಲಿ ಅನುಭವಿಸ್ತಾ ಇದ್ದೀವಲ್ಲ, ಈ ಜಗತ್ತು ಸುಳ್ಳು, ಭೋಗವು ಸುಳ್ಳು, ಇದು ಮನಸ್ಸಿನಿಂದ ಹುಟ್ಟಿರ್ತಕ್ಕಂಥದ್ದು. ಈ ಮನಸ್ಸೇ ಅಸತ್ತು, ಮನಸ್ಸು ಅಂತಕ್ಕಂಥದ್ದೇ ಇಲ್ಲ. ವನದಲ್ಲಿ ಮೃಗತೃಷ್ಣೆಯನ್ನು ನೋಡಿ ನೀರು ಎಂದುಕೊಂಡು ಮೋಹಗೊಂಡು ಓಡುವ ಮೂಢ ಮೃಗಗಳಂತೆ ನಾವು ಮೂಢ ಬುದ್ಧಿಗಳಾಗಿ ಈ ಅಸತ್ತಿಗೆ ವಶರಾಗಿರುವೆಂಬುದು ಎಂತಹ ಕಷ್ಟವು ಅಂತ ರಾಮ ತನ್ನ ಅಳಲನ್ನು ತೋಡಿಕೊಳ್ತಾ ಇದ್ದಾನೆ. ಈ ಮಾಯೆಯನ್ನು ಅರಿತಿದ್ದರೂ ನಾವು ವಿಕ್ರೀತ ಅಂದರೆ ದಾಸರಲ್ಲದಿದ್ದರೂ ದಾಸರಂತೆ ವರ್ತಿಸುತ್ತಿದ್ದೇವೆ. ಮನಸ್ಸರ ಬಗ್ಗೆ ಗೊತ್ತು ನಮಗೆ, ನಾವು ದಾಸರಲ್ಲ, ಆದರೂ ಕೂಡ ದಾಸರಂತೆ ವರ್ತಿಸ್ತಾ ಇದ್ದೀವಿ. ಈ ನಾನಾ ವಿಧವಾದ ಪ್ರಪಂಚದಲ್ಲಿ ಭೋಗಗಳೆಂಬ ಈ ದೌರ್ಭಾಗ್ಯಗಳು ಏನು? ಅವಕ್ಕೆ ವಶರಾಗಿ ಮೋಹಗೊಂಡು ವ್ಯರ್ಥವಾಗಿ ಜೀವನವನ್ನು ಕಳೆಯುತ್ತಾ ನಾವು ಇರುವುದೆಂದರೆ ಏನು? ದೊಡ್ಡ ಹಳ್ಳದಲ್ಲಿ ಬಿದ್ದ ಮುಗ್ಧ ಮೃಗಗಳಂತೆ ಆಹಾ, ಬಹುಕಾಲದಿಂದಲೂ ನಾವು ಈ ಮೋಹದ ಅರಣ್ಯದಲ್ಲಿ ಬಿದ್ದು ಜೀವನವನ್ನು ವ್ಯರ್ಥ ಮಾಡಿರುವೆವು. ರಾಜ್ಯದಿಂದ ನನಗೇನಾಗಬೇಕು? ಭೋಗಗಳಿಂದ ನನಗೇನಾಗಬೇಕು? ನಾನು ಯಾರು? ನಾನು ಯಾಕೆ ಬಂದಿರುವೆನು? ಯಾವುದು ಮಿಥ್ಯೆಯೋ ಅದು ಮಿಥ್ಯೆಯೇ ಆಗಲಿ, ಅದರಿಂದ ಯಾರಿಗೆ ಏನು ಹಾನಿ? ಇದು ರಾಮನ ಅಭಿಪ್ರಾಯಗಳು. ತಾನು ಹೇಳ್ತಾ ಇದ್ದಾನೆ ಈಗ ಎಷ್ಟನ್ನು. ಹೀಗೆ ವಿಚಾರ ಮಾಡಿದ ನನಗೆ ಆದಿಕಾರರಿಗೆ ಮರಳು ಕಾಡು ಬೇಡವಾದ ಹಾಗೆ ಸರ್ವ ಭಾವಗಳಲ್ಲಿಯೂ ಅರತಿ ಉಂಟಾಯಿತು. ರತಿ ಅಂದರೆ ಆ ವಸ್ತುವಿನಲ್ಲಿ ಭೋಗಿಸಬೇಕೆಂಬ ಇಚ್ಛೆ. ಅರತಿ ಅಂದರೆ ಯಾವ ವಸ್ತುವನ್ನು ಕಂಡರೂ ಅದರಲ್ಲಿ ವಿರಕ್ತಿ, ಭೋಗಿಸಬೇಕೆಂಬ ಇಚ್ಛೆ ಬರದೇ ಇರೋದು. ಆದ್ದರಿಂದ ನನಗೆ ವಿಚಾರ ಮಾಡಿ ನೋಡಿದೆ, ಈ ಜಗತ್ತು ಮಿಥ್ಯೆ, ಈ ಸುಖಗಳು ಮಿಥ್ಯೆ ಅಂತ ಗೊತ್ತಾಯಿತು. ಅದರಿಂದ ನನಗೆ ಇದರಲ್ಲಿ ಅರತಿ ಉಂಟಾಯಿತು. ಆದ್ದರಿಂದ ಎಲೆ ಭಗವಂತನೇ, ಸಾಯುವುದೇಕೆ, ಮತ್ತೆ ಹುಟ್ಟುವುದೇಕೆ, ಬೆಳೆಯುವುದೇಕೆ ಎಂಬುದನ್ನು ಹೇಳು. ಹುಟ್ಟು ಸಾವು ಇವೆಲ್ಲ ಏನು ಅಂತ ನನಗೆ ಹೇಳು ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ಈ ಜರಾಮರಣಗಳು, ಆಪತ್ತುಗಳು, ಜನನವು, ಸಂಪತ್ತುಗಳು, ಆವಿರ್ಭಾವ, ತಿರೋಭಾವಗಳೆಂಬ ಮತ್ತೆ ಮತ್ತೆ ಹೆಚ್ಚುತ್ತಲೇ ಇರುವು. ಇಲ್ಲಿ ಆವಿರ್ಭಾವ ತಿರೋಭಾವ ಅಂದರೆ ಏನು ಅಂದರೆ, ಆವಿರ್ಭಾವ ಅಂದರೆ ಕಾಣಿಸ್ಕೊಳ್ಳೋದು, ತಿರೋಭಾವ ಅಂದರೆ ಮರೆಯಾಗುವುದು, ಹುಟ್ಟುವುದು, ಸಾಯುವುದು. ಈ ರೀತಿಯಲ್ಲಿ ಇದೆಯಲ್ಲ, ಇದೆಲ್ಲಕ್ಕೂ ಏನು ಕಾರಣ ಅಂತ. ಗಾಳಿಗೆ ಸಿಕ್ಕಿದ ಬೆಟ್ಟದ ಕೊನೆಯಲ್ಲಿರುವ ಮರಗಳಂತೆ ತುಚ್ಛಗಳಾದ ಈ ನಾನಾ ಭೋಗಗಳಿಗೆ ಸಿಕ್ಕಿ ನಾವು ಜರ್ಜರಿತರಾಗಿರುವುದನ್ನು ನೋಡು. ರಾಮ ಹೇಳ್ತಾ ಇದ್ದಾನೆ. ಮತ್ತು ಹಳೆಯ ಮರವು ತನ್ನ ಪೊಟರೆಯಲ್ಲಿರುವ ಉಗ್ರವಾದ ಬೆಂಕಿಯಿಂದ ದಗ್ಧವಾಗುವಂತೆ ಈ ದುಃಖವೆಂತೂ ಶಮನವಾಗುವುದು ಎಂಬ ಚಿಂತೆಯಿಂದ ಪರಿತಪಿಸುತ್ತಿರುವೆನು. ಸಂಸಾರವನ್ನು ನೋಡಿ ಬಂದಿರುವ ದುಃಖವೆಂಬ ಪಾಷಾಣಗಳಿಂದ ತುಂಬಿರುವ ಹೃದಯವುಳ್ಳವನಾದರೂ ಈ ಜನರಿಗೆ ದುಃಖವಾಗುವುದಲ್ಲ ಎಂಬ ಭೀತಿಯಿಂದ ಕಣ್ಣೀರು ಬಂದರೂ ತಡೆದಿರುವೆನು. ಸಂಸಾರಕ್ಕೆ ಸಿಕ್ಕಿ ಜನ ಇಷ್ಟೊಂದು ಕಷ್ಟಪಡ್ತಾ ಇದ್ದಾರಲ್ಲ ಅಂತ ನನ್ನ ಕಣ್ಣಲ್ಲಿ ನೀರು ಬರ್ತಾ ಇದೆ, ಆದರೂ ಕೂಡ ಅದನ್ನೆಲ್ಲ ತಡೆದಿಟ್ಕೊಂಡಿದ್ದೀನಿ.
ಕಣ್ಣೀರು ಬಿಡದೆಯೇ ರೋಧಿಸುವುದರಿಂದ ಬತ್ತಿರುವ ನನ್ನ ಮುಖದಲ್ಲಿ ಬರುವ ಈ ಸ್ಮಿತಾದಿಗಳು ಎಷ್ಟು ಶೂನ್ಯವೆಂಬುದನ್ನು ನನ್ನ ಹೃದಯ ಕಮಲದಲ್ಲಿರುವ ವಿವೇಕ ಒಂದೇ ಬಲ್ಲದು. ಕಣ್ಣೀರು ಬರಬೇಕು ಅಂತ ಇದೆ, ಅದನ್ನು ತಡೆದಿಟ್ಕೊಂಡಿದ್ದೀನಿ. ಕಣ್ಣೀರನ್ನು ತಡೆದಿಟ್ಕೊಂಡಿದ್ರು ನನ್ನೊಳಗಿರ್ತಕ್ಕಂಥ ದುಃಖವನ್ನು ಅದು ನನ್ನೊಳಗಿರ್ತಕ್ಕಂಥ ವಿವೇಕಕ್ಕೆ ಮಾತ್ರ ಗೊತ್ತು. ಅದರಿಂದ ಕಣ್ಣಿಗೆ ಕಾಣುವುದರಿಂದ ಭಾವಮಯಿಯಾಗಿ ವಾಸ್ತವವಾಗಿ ಇಲ್ಲದ್ದರಿಂದ ಅಭಾವಮಯೂ ಆಗಿರುವ ಈ ಜಗತ್ತನ್ನು ನಾನೇ ನೆನೆದು ಸಂಪನ್ನನಾಗಿದ್ದು ಸಂಸಾರಕ್ಕೆ ಸಿಕ್ಕಿ ದರಿದ್ರನಾದವನು ಸಂಕಟ ಪಡುವಂತೆ ಬಹುವಾಗಿ ದುಃಖಿಸುತ್ತಿರುವನು. ಮಿಥ್ಯವಾದ ಈ ಜಗತ್ತನ್ನು ನೋಡಿ ನಾನು ಈ ರೀತಿಯಲ್ಲಿ ದುಃಖ ಪಡ್ತಾ ಇದ್ದೀನಿ ಅಂತ ರಾಮ ಇಲ್ಲಿ ಅಲವತ್ತುಕೊಳ್ತಾ ಇದ್ದಾನೆ. ಮತ್ತು ಘೋರವಾದ ಆಪತ್ತುಗಳಿಗೆ ಗುರಿಯಾದ ಮನೆಗಳಲ್ಲಿ ಹೆಂಗಸರು ಎತ್ತರ ಹೇಗೋ ಹಾಗೆ ಚಿಂತೆಯ ಗುಂಪುಗಳನ್ನು ರಾಶಿ ಮಾಡಿದಂತೆ ಇರುವ ದನಗಳು ನನಗೆ ಆನಂದವನ್ನು ಉಂಟು ಮಾಡುತ್ತಿಲ್ಲ. ಎಂಥ ಮಾತು ಹೇಳ್ತಾ ಇದ್ದಾರೆ ನೋಡಿ. ಘೋರವಾದ ಆಪತ್ತುಗಳಿಗೆ ಗುರಿಯಾದ ಮನೆಗಳಲ್ಲಿ, ಒಂದು ಮನೆಯಲ್ಲಿ ಒಂದು ಸಣ್ಣ ತೊಂದರೆ ಇದ್ರೇ ಕಷ್ಟ, ಅಂಥದ್ರಲ್ಲಿ ಘೋರವಾದ ಆಪತ್ತುಗಳಿಗೆ ಗುರಿಯಾದ ಮನೆಯಲ್ಲಿ ಹೆಂಗಸರು ಮಕ್ಕಳನ್ನು ಹೆತ್ತರೆ ಯಾವ ರೀತಿಯಲ್ಲಿ ಇನ್ನಷ್ಟು ಘೋರವಾದ ನರಕಕ್ಕೆ ಸಿಗಾಳ್ತಾರೋ ಆ ರೀತಿಯಲ್ಲಿ ಚಿಂತೆಯ ಗುಂಪುಗಳನ್ನು ರಾಶಿ ಮಾಡಿದಂತೆ ಇರುವ ದನಗಳು ನನಗೆ ಆನಂದವನ್ನು ಉಂಟು ಮಾಡುತ್ತಿಲ್ಲ. ಕಾಡಿನಲ್ಲಿರುವ ಆನೆಯನ್ನು ಎಳೆತಂದು ಕಟ್ಟಿದರೆ ಅದು ಸಂತೋಷವನ್ನು ಕಳೆದುಕೊಂಡು ಸಂತಾಪ ಪಡುವಂತೆ ನಾನಾ ಪ್ರಕಾರವಾದ ಕ್ಷಣಿಕವಾದ ಉದ್ದೇಶಗಳಿಂದ ಕಲ್ಪಿತಗಳಾಗಿ ನಾನಾ ವಿಧ ದೋಷಗಳಿಂದ ಉಂಟಾಗುವ ದುರ್ದೆಸೆಗಳನ್ನು ಕುರಿತು ಚಿಂತಿಸುತ್ತಾ ನನ್ನ ಮನಸ್ಸಿಗೆ ಕಿಂಚಿತ್ತೂ ಸೌಖ್ಯವಿಲ್ಲದೆ ಆಗಿರುವುದು. ಆದ್ದರಿಂದ ವಿಷಯಗಳೆಂಬ ದುಷ್ಟರಾದ ನೂರಾರು ಜನ ಚೋರರು ಬುದ್ಧಿವಂತರಾಗಿ ಮಹತ್ ಪ್ರಯತ್ನದಿಂದ ವಿವೇಕವನ್ನು ಆರಿಸಿ ಬಿಡಬೇಕೆಂದು ದಿಕ್ಕುಗಳಲ್ಲಿಯೂ ಸಿದ್ಧರಾಗಿರುವರು. ಇಂತಹವರನ್ನು ಯುದ್ಧದಲ್ಲಿ ಗೆಲ್ಲಬೇಕಾದರೆ ವಿದ್ವಾಂಸರನ್ನು ಬಿಟ್ಟು ಇನ್ಯಾವ ಸುಭಟರು ತಾನೇ ಶಕ್ತರು. ಈ ರೀತಿಯಲ್ಲಿ ಚಿಂತೆ ನನ್ನನ್ನು ಕಾಡ್ತಾ ಇದೆ ಅಂತ ಅನೇಕ ಪರಿಪರಿಯಾಗಿ ರಾಮನು ತನ್ನ ವಿಚಾರವನ್ನು ಹೇಳ್ಕೊಳ್ತಾನೆ. ಅದಕ್ಕೆ ಗುರುಗಳು ಅದಕ್ಕೆ ಸದುತ್ತರವನ್ನು ಕೂಡ ಕೊಡ್ತಾರೆ. ಇಲ್ಲಿ ಯೋಗ ವಾಸಿಷ್ಠದಲ್ಲಿ 6 ಭಾಗಗಳು ಉಂಟು. ಈ 6 ಭಾಗಗಳಲ್ಲಿ ಮೊದಲನೇದಾಗಿ ವೈರಾಗ್ಯ ಪ್ರಕರಣ, ಎರಡನೇದು ಮುಮುಕ್ಷು ಪ್ರಕರಣ, ಮೂರನೇದು ಉತ್ಪತ್ತಿ ಪ್ರಕರಣ, 4 ಸ್ಥಿತಿ ಪ್ರಕರಣ, 5 ಉಪಶಮನ ಪ್ರಕರಣ ಮತ್ತು 6ನೇದು ನಿರ್ವಾಣ ಪ್ರಕರಣ ಅಂತ. ರಾಮನ ಈ ವೈರಾಗ್ಯ ಸ್ಥಿತಿಯನ್ನು ನಾವು ಮನಗಂಡು ಈ 6 ಭಾಗಗಳನ್ನು ಮಾಡಿದ್ದಾರೆ. ಆ ರಾಮನ ಚಿಂತಾಕ್ರಾಂತನಾದ ರಾಮನಿಗೆ ಗುರುಗಳಾದಂಥ ವಿಶ್ವಾಮಿತ್ರರು ಮತ್ತು ವಸಿಷ್ಠರು ಜ್ಞಾನಬೋಧೆಯನ್ನು ಮಾಡ್ತಾರೆ. ಆ ಜ್ಞಾನಬೋಧೆಯಲ್ಲಿ ಕಡೆಯದಾದಂಥ ನಿರ್ಯಾಣ ಪ್ರಕರಣವನ್ನು ನಾನು ಈಗ ಓದಿ ತಿಳಿಸುವ ಒಂದು ಪ್ರಯತ್ನವನ್ನು ಮಾಡ್ತಾಯಿದ್ದೀನಿ. ಮಿಕ್ಕ 5 ಭಾಗಗಳನ್ನ ತದನಂತರ ಓದಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ರಾಮನ ಈ ಒಂದು ರಾಮ ಮತ್ತು ವಸಿಷ್ಠರ ಮಾತುಕತೆಯಲ್ಲಿ ಬರ್ತಕ್ಕಂಥ ಈ ಯೋಗ ವಾಸಿಷ್ಠದಲ್ಲಿ ಕೊನೆಯ ಭಾಗವಾದ ನಿರ್ಯಾಣ ಪ್ರಕರಣವನ್ನು ನಾವು ಈಗ ನೋಡ್ತಾ ಹೋಗೋಣ. ಸಾಧ್ಯ ಆದಷ್ಟು ಮಟ್ಟಿಗೆ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನವನ್ನು ಕೂಡ ಮಾಡೋಣ ಅಂತ ಹೇಳ್ತಾ ಈ ಒಂದು ಅಧ್ಯಾಯವನ್ನು ಆರಂಭ ಮಾಡ್ತಾಯಿದ್ದೀನಿ. ನಿರ್ಯಾಣ ಪ್ರಕರಣ 6ನೇ ಭಾಗ. ಅದರಲ್ಲಿ ಏನೇನು ರಾಮ ಮತ್ತು ವಸಿಷ್ಠರ ನಡುವೆ ಮಾತುಕತೆ ನಡೀತದೆ ಅಂತ ತಿಳ್ಕೊಳ್ಳೋ ಒಂದು ಪ್ರಯತ್ನವನ್ನು ಮಾಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.